ಯುಎಸ್ಎ, ಬ್ರೆಜಿಲ್, ಚೀನಾಗಳು ಜಗತ್ತಿನ ಪ್ರಮುಖ ದೇಶಗಳು. ಆದರೆ ಅರ್ಜೆಂಟೀನಾ ಹೆಚ್ಚು ಜಾನುವಾರು ಮಾಂಸ ತಿನ್ನುವವರ ದೇಶವಾಗಿದೆ. ಅರ್ಜೆಂಟೀನಾದ ಪ್ರತಿಯೊಬ್ಬರು ತಲಾ 100 ಪೌಂಡ್ ಮಾಂಸ ತಿನ್ನುತ್ತಾರೆ. 1 ಟನ್ ಎಂದರೆ 2504 ಪೌಂಡ್ಗಳು. ಜಗತ್ತಿನಲ್ಲಿ ಮುಖ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಬೀಫ್ ಎಂದರೆ ದನದ ಮಾಂಸವೇ ಆಗಿದೆ ಮತ್ತು ಮಾಂಸದ ದನ ಬೇರೆಯೇ ಸಾಕುತ್ತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಅತಿ ಹೆಚ್ಚು ಮಾಂಸದ ದನ ಹೊಂದಿರುವ ಹಾಗೂ ಉತ್ಪಾದಿಸುವ ಮತ್ತು ಮಾಂಸ ರಫ್ತು ದೇಶವಾಗಿದೆ. ಯುಎಸ್ ಕೃಷಿ ಇಲಾಖೆಯ ಪ್ರಕಾರ ಯುಎಸ್ಎ 1.23 ಕೋಟಿ ಟನ್ ದನದ ಮಾಂಸ ಉತ್ಪಾದಿಸುತ್ತದೆ. ಜಗತ್ತಿಗೆ ಯುಎಸ್ಎ ದನದ ಮಾಂಸದ ರಫ್ತು 20%, ಬ್ರೆಜಿಲ್ 19% ಹಾಗೂ ಚೀನಾದ್ದು 13%. ಅಂದರೆ ಈ 3 ದೇಶಗಳು ಪ್ರಪಂಚದ ದನದ ಮಾಂಸ ರಫ್ತಿನ 52% ಮಾರುಕಟ್ಟೆ ನಿರ್ವಹಿಸಿವೆ. ಬ್ರೆಜಿಲ್ 1.19 ಕೋಟಿ ಟನ್ ದನದ ಮಾಂಸ ಉತ್ಪಾದಿಸಿ 94 ಲಕ್ಷ ಟನ್ ರಫ್ತು ಮಾಡುತ್ತಿದೆ. ಚೀನಾದ ದನದ ಮಾಂಸದ ರಫ್ತು 78 ಲಕ್ಷ ಟನ್ ಇದೆ. ಭಾರತ ಕೂಡ ಲೋಕದ ಪ್ರಮುಖ ಜಾನುವಾರು ಮಾಂಸ ರಫ್ತು ಮಾಡುವ ಮತ್ತು ಬಹಳಷ್ಟು ಜನರು ತಿನ್ನುವ ದೇಶವಾಗಿದೆ. ಚೀನಾದಲ್ಲಿ ಹಣ್ಣು ತರಕಾರಿ ಪ್ರಿಯರು ಭಾರತಕ್ಕಿಂತ ಹೆಚ್ಚು. ಹಾಗಾಗಿ ಅಲ್ಲಿ ದನದ ಮಾಂಸ ಬಳಕೆ ಕಡಿಮೆ. ಅಲ್ಲದೆ ಪಾಶ್ಚಾತ್ಯ ದೇಶಗಳ ಮಾದರಿಯ ದೊಡ್ಡ ಮಾಂಸದ ದನದ ಫಾರ್ಮ್ಗಳು, ಬ್ರೆಜಿಲ್ನಲ್ಲಿ ದನದ ಫಾರ್ಮ್ಗಳು ಅಮೆಜಾನ್ ಕಾಡಿಗೆ ಬೆದರಿಕೆ ಹಾಕಿವೆ ಎಂಬುದು ಪರಿಸರವಾದಿಗಳ ಆತಂಕವಾಗಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.